ತರಗತಿ ಆರಂಭಗೊಂಡು 2 ತಿಂಗಳು ಕಳೆದ್ರೂ ಇನ್ನೂ ಆರಂಭ ಆಗಿಲ್ಲ ಅಂತೆ ಥಿಯರಿ ಕ್ಲಾಸ್. ಪ್ರಾಕ್ಟಿಕಲ್ ಅಂತ ವಿದ್ಯಾರ್ಥಿಗಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರಂತೆ ಮಾಡಬಾರದ ಕೆಲಸವನ್ನ. ಶತಮಾನಗಳನ್ನ ಕಂಡ ಜಿಲ್ಲಾಸ್ಪತ್ರೆ ವಿರುದ್ಧ ದಂಗೆ ಎದ್ದಿದ್ದಾರೆ ಸ್ಟೂಡೆಂಟ್ಸ್. ಆದ್ರೆ ಪ್ರೊಟೆಸ್ಟ್ ಹೆಸರಲ್ಲಿ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡಲಾಗ್ತಿದೆ ಅಂತಿದ್ದಾರೆ ಡಿಎಂಒ. ಹಾಗಿದ್ರೆ ಏನಿದು ಹೈಡ್ರಾಮಾ? ಈ ಸ್ಟೋರಿ ನೋಡಿ. ಮಂಗಳೂರಿನ ಜಿಲ್ಲಾಸ್ಪತ್ರೆ ವೆನ್ಲಾಕ್ ವಿರುದ್ಧ ಇದೀಗ ಒಂದಿಷ್ಟು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ತಿರುಗಿ ಬಿದ್ದಿದ್ದಾರೆ. ಕಾರಣ ಏನು ಅಂದ್ರೆ, ತರಗತಿ ಆರಂಭಗೊಂಡ್ರು ಇದುವರೆಗೂ ಬರೇ ಪ್ರಾಕ್ಟಿಕಲ್ ಕ್ಲಾಸಸ್ ಮಾತ್ರ ಮಾಡುತ್ತಾ ಥಿಯರಿ ಕ್ಲಾಸಸ್ ನ ಆರಂಭಿಸ್ತಾ ಇಲ್ವಂತೆ. 2 ವರ್ಷಗಳ ಹಿಂದೆ ಆರಂಭವಾದ ಪ್ಯಾರಾಮೆಡಿಕಲ್ ಕೋರ್ಸ್ ನ ಬೋಧನೆಗಾಗಿ ಇದುವರೆಗೂ ಒಬ್ಬನೇ ಒಬ್ಬ ಸರ್ಕಾರಿ ನಿಯೋಜಿತ ಬೋಧಕನಿಲ್ಲ ಅನ್ನೋದು ಬೀದಿಗೆ ತಂದು ಪ್ರತಿಭಟಿಸುತ್ತಿರೋ ವಿದ್ಯಾರ್ಥಿಗಳ ಆರೋಪ. ಅದು ಅಲ್ಲದೆ ನರ್ಸಿಂಗ್ ವಿಭಾಗದ ವಿದ್ಯಾರ್ಥಿಗಳ ಕೆಲಸ ಕಾರ್ಯಗಳನ್ನ ಪ್ರಾಕ್ಟಿಕಲ್ ಹೆಸರಿನಲ್ಲೇ ತಮ್ಮಿಂದ ಮಾಡಿಸಲಾಗುತ್ತಿದೆ ಅಂತ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಎಸ್ಎಫ್ಐ ಬ್ಯಾನರ್ ಅಡಿ ಪ್ರತಿಭಟಿಸಿದ್ರು. ನಮ್ಮ ಬೇಡಿಕೆ ಇರುವಂಥದ್ದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸರಿಯಾದ ಕ್ಲಾಸ್ ರೂಮ್ ವ್ಯವಸ್ಥೆ ಆಗಬೇಕು, ಹಾಗೆ ಉಪನ್ಯಾಸಕರ ವ್ಯವಸ್ಥೆ ಆಗಬೇಕು, ಮೂಲಭೂತ ಸೌಕರ್ಯಗಳೇನುಂಟು ಅದು ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಆಗಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳನ್ನೇನು ಪೋಸ್ಟಿಂಗ್ನ ಹೆಸರಲ್ಲಿ ದುಡಿಸ್ತಾ ಇದ್ದಾರೆ ಅದು ನಿಲ್ಲಬೇಕು. ಮತ್ತೊಂದು ಡಿಎಂಒ ಅವರಿಗೆ ಅವರು ಏನು ತಪ್ಪು ಕೆಲಸ ಮಾಡಿದ್ದಾರೆ, ಏನು ವಿದ್ಯಾರ್ಥಿಗಳ ವಿರುದ್ಧವಾಗಿ ಹೋಗಿದ್ದಾರೆ ಅವರಿಗೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಹೇಳ್ಕೊಂಡು. ಯಾಕಂದರೆ ಡಿಎಂಒ ಅದೇ ರೀತಿ 2 ತಿಂಗಳಿಂದ ಕೇಳ್ತಾನೆ ಇದ್ದೀವಿ, ನಮಗೆ ಲೆಕ್ಚರ್ಸ್ ಬೇಕು, ಕ್ಲಾಸ್ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂತ 2.5 ತಿಂಗಳಾಯ್ತು. ಇವಾಗ ಇನ್ನೂ ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ಅದೇ ರೀತಿ ಇವತ್ತು ಕೇಳಲಿಕ್ಕೆ ಹೋದರೂ ನಮಗೆ ಕೇಳಲಿಕ್ಕೆ ಆಗಲಿಲ್ಲ, ಅವರು ಮೀಟಿಂಗ್ ಅಂತ ಹೇಳಿ ಒಳಗಡೆ ಇದ್ದಾರೆ. ನೆಕ್ಸ್ಟ್ ಅಲ್ಲಿರುವ ಟೆಕ್ನಿಷಿಯನ್ಸ್ಗಳು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದರೆ, ನೀವು ಬನ್ನಿ ಕೆಲಸ ಮಾಡಿ ಅಂದರೆ ನಾವು ಕೆಲಸಕ್ಕೆ ಇರುವವರ ರೀತಿ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ವೆನ್ಲಾಕ್ ಅಧೀಕ್ಷಕಿ ಡಾಕ್ಟರ್ ರಾಜೇಶ್ವರಿ ದೇವಿ ಅವರನ್ನ ಕೇಳಿದ್ರೆ ಬೇರೆಯದ್ದೇ ಆದ ಆನ್ಸರ್ ಬರುತ್ತೆ. ವರ್ಷಕ್ಕೆ ಸೀಮಿತವಾದ 30 ರಿಂದ 40 ಥಿಯರಿ ಕ್ಲಾಸಸ್ ಮಾಡೋದಕ್ಕೆ ಈಗಾಗಲೇ ನಾವು ರೆಡಿ ಇದ್ದೀವಿ. ಸರ್ಕಾರ ಪ್ಯಾರಾಮೆಡಿಕಲ್ ಕೋರ್ಸ್ ಆರಂಭಿಸಲು ನೀಡಿರುವ ಗೈಡ್ ಲೈನ್ಸ್ ಅನ್ನ ಪಾಲಿಸ್ತಾ ಇದ್ದೀವಿ. ಸರ್ಕಾರ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ನೀಡಿಲ್ಲ ಅಂತ ನಾವೇನು ಸುಮ್ಮನೆ ಕೂತಿಲ್ಲ ಅಂತಾರೆ. ಅಲ್ಲದೆ ನಮ್ಮದೇ ಸಂಪನ್ಮೂಲ ಬಳಸಿಕೊಂಡು ಉತ್ತಮವಾದ ಪ್ರಾಕ್ಟಿಕಲ್ ತರಗತಿಯನ್ನ ನೀಡಲಾಗ್ತಿದೆ. ವೆನ್ಲಾಕ್ನಲ್ಲಿ ನೀಡಲಾಗುವ ಪ್ರಾಕ್ಟಿಕಲ್ ತರಗತಿಗೆ 4-5 ಖಾಸಗಿ ಮೆಡಿಕಲ್ ಕಾಲೇಜುಗಳ 100 ವಿದ್ಯಾರ್ಥಿಗಳು ಬರ್ತಾರೆ. ಆದ್ರೆ ಹಿಂದೆಯೂ ಆಸ್ಪತ್ರೆ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಿರೋದು ಎಸ್ಎಫ್ಐ. ಈ ವಿಚಾರದಲ್ಲಿ ಅನಗತ್ಯವಾಗಿ ಮೂಗು ತುರಿಸ್ತಾ ಇದೆ ಅಂತ ಡಿಎಂಒ ಡಾಕ್ಟರ್ ರಾಜೇಶ್ವರಿ ದೇವಿ ಅವರು ಖಡಕ್ ಉತ್ತರ ನೀಡಿದ್ದಾರೆ. ಕೊಲಾಸೋ ಬರ್ತಾರೆ, ಮಂಗಳದವರು ಬರ್ತಾರೆ, ಇಂದಿರಾದವರು ಬರ್ತಾರೆ. ಅವರು ಬಂದು ತಗೊಳ್ಳುವಾಗ ಇವರಿಗೆ ಬೇಡ ಅಂದರೆ ಇದರಲ್ಲಿ ಏನೂ ಇಲ್ಲ. ಸ್ವಂತ ಹಿತಾಸಕ್ತಿ ಇರುವ ಒಂದು ಗ್ರೂಪು ಈ ಮಕ್ಕಳನ್ನ ಅಡ್ಡದಾರಿಗೆ ಎಳಿತಾ ಇದೆ. ಅದು ತಪ್ಪು. ನಮ್ಮ ಈ ಮಕ್ಕಳಿಗೆ ನೀವು ಪಾಠ ಹೇಳ್ಕೊಡ್ಬೇಕು. ನಾವಿನ್ನು ಈಗ ಪ್ರಾರಂಭ ಮಾಡಿದ್ರಿಂದ ನಮ್ಮಲ್ಲಿ ಇನ್ನೂ ಸರಿಯಾದ ರೀತಿಯಿಂದ ಈಗ ಸ್ಟಾರ್ಟ್ ಮಾಡ್ತೇವೆ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಈ ಮಕ್ಕಳು ವರ್ಷಕ್ಕೆ 4,000 ಫೀಸ್ ಕೊಡ್ತಾರೆ. SC STಗಳು ಅದು ಕೂಡ ಕೊಡಲಿಕ್ಕಿಲ್ಲ. ಅವರಿಗೆ ಬೇಕಾದ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಅವರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅದಕ್ಕೆಲ್ಲವನ್ನು ಕೂಡ ನಾನು ಇಲ್ಲೇ ಪ್ರಿನ್ಸಿಪಲ್ ಆಫ್ ದ ಪ್ಯಾರಾಮೆಡಿಕಲ್ ಬೋರ್ಡ್ ಮತ್ತು ವೈಸ್ ಪ್ರಿನ್ಸಿಪಲ್ DTC ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲಿಯ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಆಗಿರ್ತಾರೆ. ಹಾಗೂ ಇವರು ನೋಡಲ್ ಆಫೀಸರ್ ಇದ್ದಾರೆ ಡಾಕ್ಟರ್ ಶಿವಪ್ರಕಾಶ್. ನಾವು 3 ಜನ ಸೇರಿಬಿಟ್ಟು ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಹಿತ ಕಾಯಬೇಕಿದ್ದ ವಿದ್ಯಾರ್ಥಿ ಸಂಘಟನೆಯಾದ ಎಸ್ಎಫ್ಐ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳನ್ನ ಅನಗತ್ಯವಾಗಿ ಬೀದಿಗೆ ಎಳೆದು ತಂದಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಅದು ಅಲ್ಲದೆ ಕೂಗು ಬಗೆಹರಿಸಬಹುದಾಗಿದ್ದ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳು ಕೂಡ ಸಂಘಟನೆ ಪ್ರೊಟೆಸ್ಟ್ ಅಂತ ಅನಗತ್ಯ ಗೊಂದಲಕ್ಕೀಡಾಗಿದ್ದಾರೆ. ಏನೇ ಆಗ್ಲಿ, ಮುಂದಾದ್ರೂ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಕೂತು ಚರ್ಚಿಸಿದ್ರೆ ಬೀದಿಗೆ ಬಂದು ಪ್ರತಿಭಟಿಸಬೇಕಾದ ಅನಿವಾರ್ಯತೆ ದೂರವಾದೀತು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.